ಮತ್ತೆ ಸರ್ಕಾರದ ಒಂದು ನೀತಿನ ಅನುಸಾರ ಮಲ್ತೊಂದು ಐನಾಥ ಅಂತರದಿ ಒಂದು ಕುಲ್ಲುದು ಈ ಕಾರ್ಯಕ್ರಮನ ಯಶಸ್ವಿ ಮಲ್ತಕೊಂಡು ಬಂಡದು ಮಾಸ್ಕ್ ಏರ್ಮದ ಪಾಡೊಂದರ ಆಯ್ನ ಸರಿಯಾದ ಬಾಯಿ ಮುಚ್ಚುಲಕ ಪಾಡದೆ ಕುಲೊಂದು ಈ ಒಂಜಿ ಸರ್ಕಾರದ ಆದೇಶನ ಪಾಲನೆ ಮಲ್ಪೋಡು ಬಂಡದು ನಿಗಳ ವಿನಂತಿ ಮಲ್ತೊಂದಿಲ್ಲ. शारदा माता की बोलो, श्री शारदा माता की बोलो, श्री शारदा माता की बोलो, अम्बा भवानी की बोलो, अम्बा भवानी की बोलो, अम्बा भवानी की बोलो, पुस्तक पाणी की. ಶಾಂತ ರೀತಿಯಲ್ಲಿ ಕುಲ್ಲುದು ನಿಗಲ ಜೋಕುಲು ಏರ್ಲ ಗಲಭೆ ಗದ್ದಲ ಮಲ್ಪಂದೆ ಅಂಚಿಂಚಿ ಪಾರ್ಗೊಬ್ಬಂದೆ ಎಡ್ಡ ರೀತಿಯ ಕಾರ್ಯಕ್ರಮ ನಡಪುಲೆಕ್ಕ ನಿಖಲ ಸಹಕಾರಕ್ಕೆ ಏನೊಂದಲ್ಲ ದಯಪಂಡ ಈ ವರ್ಷ ನಂಗೆ ಮಾತೇರೆಗ್ಲ ಗೊತ್ತುಂಡು ಈ ಒಂಜಿ ಕರೋನಾದ ಒಂಜಿ ಸಮಸ್ಯೆ ಹಿಡ್ದಾದೆ ಮಸ್ತ್ ನಮ್ಮ ಕಷ್ಟವನ್ನು ಅನುಭವಿಸಿದ ಅಂಚಾದು ಪುನಗ ಈ ಒಂಜಿ ಕಷ್ಟದ ಪರಿಸ್ಥಿತಿ ಇಡ್ಲ ನಿಖಲ್ ಮಾತ ಈತೊಂಜಿ ಉಮೇದಡಿ ಬತ್ತದು ಆ ಶಾರದಾ ಮಾತನ ಎದುರು ಕುಲ್ದರ್ ಪಂಡ ಬಾರಿ ಒಂಜಿ ಖುಷಿಲ ಆಪುಡು ಅಂಚನೆ ಅಪ್ಪನ ಭಕ್ತಿದ ಬಗ್ಗೆ ಒಂದು ಗೌರವ ಮೂಡುಡು. ಕಾರ್ಯಕ್ರಮದ ಸ್ವರೂಪ ಒಂಚೂರು ನಿಗ್ಲಿಗೆ ಅನರೆ ಒಂದೊಂದಿಲ್ಲ ದಯಮಲ್ತದ ಗಮನ ಕೊರದಕ್ಕೇನಿಲ್ಲ. ಈ ಕಾರ್ಯಕ್ರಮ ಆರಂಭಡು ನಮ್ಮ ಮಾತ ಸಂಘದ ಆಜ್ಞೆ ಬತ್ತಿ ಬೊಕ್ಕ ಪಂಡೆ ನಡೆದ ಬೊಕ್ಕನೆ ಲಕ್ಕೋಡು ಲಕ್ಕದೊಂದು ಧ್ವಜಾರೋಹಣ ಆಪುಡು ಭಗವದ್ ಧ್ವಜಾರೋಹಣ ಆಪುಡು ಐದು ಬೊಕ್ಕ ಪ್ರಾರ್ಥನೆ ಆಪುಡು ಪ್ರಾರ್ಥನೆ ಐದು ಬೊಕ್ಕ ಧ್ವಜವಂದನೆ ಮಲ್ಪಡು ಧ್ವಜವಂದನೆ ಮಲ್ತೆ ಬೊಕ್ಕ ಮಾತಾಡ ಲಂಚನೆ ಯಥಾಸ್ಥಿತಿ ಕುಲ್ಲುದು ಐದು ಬೊಕ್ಕ ನಮಕೇನಿ ಅತಿಥಿಲಾದ ಹಿರಿಯರಾಯನ ಸಾಮಾಜಿಕ ಕಾರ್ಯಕರ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಒಂದು ಕಾರ್ಯಕರ್ತರು ಶ್ರೀಯುತ ದಾಮೋದರ್ ಚೆಟ್ಟಿಯಾರ್ ಬೈದರೆ ನಂಗೆ ಆರೇನಿ ಸುಮಾರು 20 ನಿಮಿಷ ಈ ಒಂದು ಕಾರ್ಯಕ್ರಮಗಳು ನಮ್ಮನ್ನು ಉದ್ದೇಶಿಸಿ ಪಾತ್ರ ಉಳ್ಳೇರೆ ಸಂಘ ಉತ್ಕೃಷ್ಟ ಅಂತ ಬಂದಾಗ ಮಾತಾಡಲ ಲಕ್ಕದೆ ಸಪ್ತ ಹೊಂತೋಡು ಐದು ಬೊಕ್ಕ ಸಂಘ ದಕ್ಷ ಅಂತ ಬಂದಾಗ ನಮ್ಮ ಇಂಗ್ಲೀಷ್ ಇಂಜಿನ ಬೊಕ್ಕ ಅಟೆನ್ಷನ್ ಆದ ಹೊಂತೋಡು ಐದು ಬೊಕ್ಕ ನಮ್ಮ ಕಾರ್ಯಕರ್ತರ ಧ್ವಜಾರೋಹಣ ಮಲ್ಪೇರೆ ಧ್ವಜಾರೋಹಣ ಬೊಕ್ಕ ಧ್ವಜವಂದನೆ ಮಲ್ಪ ಧ್ವಜವಂದನೆ ಮಲ್ತ ಬೊಕ್ಕ ಸಂಘದ ಪ್ರಾರ್ಥನೆ ಪಂಪೇರೆ ಐಕೆ ಮಾತ್ರ ನಮ್ಮ ಧ್ವಜವಂದನದ ಮೂಲಕ ಆ ಪ್ರಾರ್ಥನೆಗೆ ನಮ್ಮ ಸಹಭಾಗಿ ಲಾವಡು ಐದು ಬೊಕ್ಕ ಉಪವಿಷಯ ಕೊರನೆಡ ಬೊಕ್ಕ ಮಾತಾಡಲ ಅಂಚನೆ ಯಥಾಸ್ಥಿತಿಗಳು ಕುಲ್ಲೋಡು ದಯಮಲ್ತದ ಮಾತ ಕಾರ್ಯಕ್ರಮ ಎಲ್ಲೆಲ್ಲಿ ಜೋಕುಲಿನ ಅಂಚಿಂಚಿ ಬಲಿಪಂದ ಲೆಕ್ಕ ಸದ್ದು ಗದ್ದಲಿದ್ದೇನೆ ಕಾರ್ಯಕ್ರಮ ಪೊರ್ಲುಡು ನಡಪಡೋದು ಕೊಡೊಂದು ಏನೊಂದಿಲ್ಲ ಇತ್ತೆ ಸಾವಧಾನ್ ಸಂಘ ಉತ್ತಿಷ್ಠ ಸಂಘ ದಕ್ಷ प्रणाम 1 2 3 प्रार्थना. नमस्ते सदा वत्सले मातृभूमे त्वया हिंदु भूमे सुखं वर्धितोऽहम् महामंगले पुण्यभूमे त्वदर्थे पतत्वेशकायो नमस्ते नमस्ते प्रभो शक्तिमन् हिंदुराष्ट्रांगभूता इमे सादरन्त्वान् नमामो वयम् त्वदीयाय कार्याय बद्धाकटीयम् शुभामाशिषं देहि तत्पूर्तये अजय्याञ्च विश्वस्य देहि शक्तिं
ಸುಶೀಲಂ ಜಗದ್ಯೇನನಂ ಬ್ರಹ್ಮವೇತ್ ಶ್ರುತಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ ಸ್ವಯಂ ಸ್ವೀಕೃತನ್ನ ಸುಖಂ ಕಾರಯೇತ್ ಸಮರ್ಥ ಮುಗ್ರಂ ಪರಂ ಸಾಧನನ್ನಾಮ ವೀರವ್ರತಂ ತದಂತ ಸ್ಫುರತ್ವಕ್ಷಯ ಧ್ಯೇಯ ನಿಷ್ಠ ಹೃದಂತ ಪ್ರಜಾಗರ್ತುತೆ ವ್ರಾನಿಶಂ ವಿಜೇತ್ರಿ ಕ್ಷಣ ಸಂಹತ ಕಾರ್ಯಶಕ್ತಿ ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣಂ ಪರಂ ವೈಭವನ್ನೇತು ಮೇ ತತ್ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ವೃಷಂ ಭಾರತ್ ಮಾತಾ ಕಿ ಜೈ ಧ್ವಜ ಪ್ರಣಾಮ್ ಏಕ್ ದೋ ತೀನ್. ಈ ಒಂದು ಶರನ್ನವರಾತ್ರಿಯ ಸಂದರ್ಭ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಶಾರದಾ ಮಹೋತ್ಸವ 73ನೇ ವರ್ಷದ ಈ ಶಾರದಾ ಮಹೋತ್ಸವಕ್ಕೆ ನಮ್ಮ ಹಿರಿಯರು ಯಾವ ರೀತಿ ಸಂಘದ ಕಾರ್ಯಕರ್ತರನ್ನು ಆಹ್ವಾನಿಸುವ ಮೂಲಕ ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಎನ್ನುವಂಥ, ಸಮಾಜದಲ್ಲಿ ಸಂಘಟನೆ ಆಗಬೇಕು, ಹಿಂದೂಗಳಲ್ಲಿ ಸಂಘಟನೆ ಆಗಬೇಕು ಎನ್ನುವ ಸದುದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ರೂಪಿಸಿದಂಥ ಈ ಒಂದು ಕಾರ್ಯಕ್ರಮ ಯಥಾ ಪ್ರಕಾರ ಕಳೆದ 73 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇವತ್ತಿನ ಈ ಸಮಾರಂಭಕ್ಕೆ ನಮಗೆ ಅತಿಥಿಗಳಾಗಿ ಆಗಮಿಸಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ, ಅಂದರೆ ಉಡುಪಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿಕೊಂಡು ಕಾಸರಗೋಡಿನ ಸ್ವಲ್ಪ ಭಾಗದ ಈ ಎಲ್ಲ ವಲಯದ ಮಂಗಳೂರು ವಿಭಾಗದ ಸಂಘ ಚಾಲಕರಾದಂಥ ಶ್ರೀಯುತ ಗೋಪಾಲ್ ಚೆಟ್ಟಿಯಾರ್ ಇವರು ಹಿರಿಯ ಕಾರ್ಯಕರ್ತರು. ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು ನಿವೃತ್ತ ತಹಶೀಲ್ದಾರ್ ಕೂಡ ಆಗಿದ್ದರು ವೃತ್ತಿ ಜೀವನದಲ್ಲಿ. ಈ ಮೊದಲು ಸುಮಾರು 5 ವರ್ಷಗಳ ಕಾಲ ದಕ್ಷಿಣ ಮಧ್ಯ ಪ್ರಾಂತ್ಯ, ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಈ ಪ್ರದೇಶದಲ್ಲಿ ಸುಮಾರು 5 ವರ್ಷಗಳ ಕಾಲ ಸೇವಾ ಪ್ರಮುಖರಾಗಿ ನಮ್ಮ ಹಿಂದೂ ಸೇವೆಯನ್ನು, ಹಿಂದೂ ಸಂಘಟನೆಯ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಹಿರಿಯರಿಗೆ ನಮ್ಮ ಸಮಸ್ತ ಉಳ್ಳಾಲದ ಭಕ್ತಾದಿಗಳ ಪರವಾಗಿ, ನಾನು ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉತ್ಸವ ಸಮಿತಿಯ ಪರವಾಗಿ ಅಧ್ಯಕ್ಷರಾದ ಶ್ರೀಕರ್ ಕಿಣಿಯವರು ಅವರಿಗೆ ಶಾಲು ಹೊದಿಸುವ ಮೂಲಕ ನಮ್ಮ ಉಳ್ಳಾಲದ ಪ್ರೀತಿಯ ಒಂದು ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಹಾಗೆಯೇ ಅವರಿಗೆ ಫಲವಸ್ತುಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮನ್ನುದ್ದೇಶಿಸಿ ಸುಮಾರು 15ರಿಂದ 20 ನಿಮಿಷಗಳ ಅವಧಿಯಲ್ಲಿ ಗೋಪಾಲ್ ಚೆಟ್ಟಿಯಾರ್ ನಮಗೆ ಬೌದ್ಧಿಕನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಯಾರು ಕೂಡ ಪರಸ್ಪರ ಮಾತನಾಡದೆ ಇಷ್ಟು ಹೊತ್ತು ನಮ್ಮ ಈ ಒಂದು ವಿನಂತಿಯನ್ನು ಯಾವ ರೀತಿ ಮನ್ನಿಸಿದರೋ ಅದೇ ರೀತಿ ಸಾವಕಾಶವಾಗಿ ಅವರು ಕೇಳುವಂಥ ಪ್ರತಿಯೊಂದು ಮಾತನ್ನು ಕೇಳಿ ಅವರಿಗೆ ಗೌರವ ಸೂಚಿಸಬೇಕು. ಹಾಗೆಯೇ ಅವರ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ಶ್ರೀಯುತ ಗೋಪಾಲ್ ಚೆಟ್ಟಿಯಾರ್ ಇದೀಗ ಬೌದ್ಧಿಕ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಮಿತಿ ಅಧ್ಯಕ್ಷರೇ, ಆದರಣೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಶಾರದಾ ಮಾತೆಯ ಭಕ್ತರಾಗಿ ಇಲ್ಲಿ ಸೇರಿದಂತಹ ಎಲ್ಲ ಭಗವದ್ಭಕ್ತರೇ, ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಸೇರಿರುವಂತಹ ತಾಯಂದಿರೇ, ಪುಟಾಣಿ ಮಕ್ಕಳೇ, ನಿಮ್ಮನ್ನೆಲ್ಲ ಕಂಡಾಗ ತುಂಬ ಖುಷಿಯಾಗುವಂಥ ಅಂಶ ಅಂದರೆ, ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ನೋಡಿ 7-8 ತಿಂಗಳುಗಳೇ ಕಳೆಯಿತು. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದ ಫೆಬ್ರವರಿಯಿಂದ ಮತ್ತೆ ನಾವು ಸೇರಿದ್ದೇವೆ ಅಂದರೆ ಏನೋ ಒಂದು ದೊಡ್ಡ ಒಂದು ಜಯ ಸಾಧಿಸಿದ್ದೇವೆ ಅಂತ ನಮ್ಮೆಲ್ಲರ ಮನಸ್ಸಿಗೆ ಅನ್ನಿಸ್ಬೋದು ಅಂತ. ಬಹುಶಃ ಶಾರದಾ ಮಾತೆಯ ಒಂದು ಆಶೀರ್ವಾದ, ಪುಣ್ಯ ಅದೆಲ್ಲವೂ ಇರಬಹುದು ಅಂತ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಇದು 73ನೇ ವರ್ಷ, ಈಗಾಗಲೇ ಉಲ್ಲೇಖ ಮಾಡಿದರು.
ನಾವೆಲ್ಲ ಸೇರಿರೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ತಾಯಿಯ ವಿಸರ್ಜನಾ ಮೆರವಣಿಗೆಯನ್ನು ಕೊನೆಗೊಳ್ಳಲಿಕ್ಕಿದೆ. ಅದನ್ನು ಕಣ್ಣಾರೆ ಕಂಡು ಮನಸ್ಸು ಪುಳಕಿತಗೊಳಿಸುವಂತಹ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಹೊರತು ಭಾಷಣಕ್ಕೋಸ್ಕರ ನೀವು ಕಾಯ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ. ಸಾಮಾನ್ಯ ಒಂದು ಗಾದೆ ಇದೆ, ಶಿವಪೂಜೆ ಮಧ್ಯೆ ಕರಡಿ ಬಂದ ಹಾಗೆ ಅಂತ. ಇಷ್ಟು ಒಳ್ಳೆಯ ಸಂದರ್ಭದಲ್ಲಿ ಒಂದು ಭಾಷಣ ಆದರೂ ಅನಿವಾರ್ಯ, ಔಪಚಾರಿಕವಾಗಿ ಮಾಡಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ಆರಂಭದಲ್ಲೇ ಪರಿಚಯ ಮಾಡೋರು ನಾನು ತುಂಬ ಮಾತಾಡಬಹುದು ಅಂತ ಅಂದ್ಕೊಂಡು 15 ನಿಮಿಷ ಅಂತ ಹೇಳಿದ್ದಾರೆ. ಖಂಡಿತ ಅದಕ್ಕಿಂತ ಮೊದಲೇ ಮುಗಿಸೋ ಪ್ರಯತ್ನ ನಾನು ಮಾಡ್ತೀನಿ. 73 ವರ್ಷಗಳು ಅಂತ ಹೇಳಿದರೆ ಒಂದು ಸಂಘಟನೆ ಆಯುಷ್ಯದಲ್ಲಿ ಬಹಳ ಸಣ್ಣದಲ್ಲ. ಈ ಸಂದರ್ಭದಲ್ಲಿ ದಯಾನಂದ ಕಾಮತ್ರು ದಯಾನಂದ ನಾಯಕರು ಅವರೊಂದಿಗೆ ಸಹಕಾರಿಗಳಾಗಿರುವಂತಹ ಎಲ್ಲ ನಮ್ಮ ಸಂಘದ ಕಾರ್ಯಕರ್ತರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಿದರೆ ದೊಡ್ಡ ತಪ್ಪಾಗಬಹುದು. ಯಾಕೆಂತ ಹೇಳಿದರೆ ಇವತ್ತು ಇಡೀ ಸಮಾಜ ನಮ್ಮ ಜೊತೆಗಿದೆ. ನಾವೇನು ಹೇಳಿದ್ವಿ, ಇವತ್ತು ಸಮಾಜ ಸ್ಪಂದಿಸುವಂಥ ಒಂದು ಸ್ಥಿತಿ ನಮ್ಮ ಸಮಾಜದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದರೆ 73 ವರ್ಷಗಳ ಹಿಂದೆ ನೋಡಿ, ಅವತ್ತು ಯೋಚನೆ ಮಾಡಿ, ಆವತ್ತಿನ ಸಾಮಾಜಿಕ ಪರಿಸ್ಥಿತಿ ಏನಿರ್ಬೋದು, ರಾಜಕೀಯ ಸ್ಥಿತಿ ಏನಿರ್ಬೋದು, ಒಟ್ಟು ಆರ್ಥಿಕ ಸ್ಥಿತಿ ಏನಿರ್ಬೋದು, ಆ ಪರಿಸ್ಥಿತಿಯ ಮಧ್ಯದಲ್ಲೂ ಅದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 46 ವರ್ಷಗಳು, ಇವತ್ತು ನಾವೇನಾದ್ರು ದೀಪ ಇಟ್ಟು ದೇವಿಯ ದರ್ಶನ ಮಾಡಿಸಿ ಬಂದಿದ್ದೀವೋ, 46 ವರ್ಷಗಳಷ್ಟು ಕಾಲ ಸರ್ಕಾರಿ ಶಾಲೆ ಅಲ್ಲಿ ಉತ್ಸವ ನಡೆಯಿತು ಅಂತ ಕೇಳಿದೆ. ಅಂದರೆ ಇಷ್ಟು ಕಷ್ಟಪಟ್ಟು ಅವತ್ತಿನಿಂದ ಇವತ್ತಿನವರೆಗೆ ತಾಯಿಯ ಸೇವೆ ಮಾಡಿಕೊಂಡು ಇಲ್ಲಿನ ಜನರು ಬಂದಿರೋದು ಅಂದರೆ ನಿಜವಾಗಿಯೂ ಅದೊಂದು ಶ್ಲಾಘನೀಯ ಕಾರ್ಯ. ಅದಕ್ಕೇನೆ ಉಳ್ಳಾಲದ ಶಾರದೋತ್ಸವ ಅಂದರೆ ಅದಕ್ಕೊಂದು ಪ್ರತ್ಯೇಕ ಮಾನ್ಯತೆ ಇದೆ. ನಾನು ತುಂಬ ಸಲ ಬಂದಿರೋದು ಮೊದಲಾದರೂ ಕೂಡ ಉಳ್ಳಾಲ ಶಾರದೋತ್ಸವ ಅಂದರೆ ನಾನು ಮೊದಲಿಂದಲೂ ಕೇಳ್ತಾ ಇದ್ದೆ. ಯಾಕೆಂದರೆ ತುಂಬ ವರ್ಷ ಶಾಖೆ ಸಂಘದಲ್ಲಿ ಓಡಾಡ್ತಾ ಇದ್ದಾಗ ಇದಕ್ಕೊಂದು ಮಾನ್ಯತೆ ಇತ್ತು, ಯಾಕೆಂದರೆ ದಯಾನಂದ ನಾಯಕರ ಕಾರಣಕ್ಕೋಸ್ಕರ. ಇವತ್ತಂತೂ ನನಗದು ನೇರ ಕಾಣಲಿಕ್ಕೆ ಅವಕಾಶ ಸಿಕ್ಕಿರೋದು ಒಂದು ರೀತಿಯ ನನಗೂ ನಾನು ಧನ್ಯ ಅಂತ ಅನಿಸ್ತಾ ಇದೆ. ಯಾಕೆಂದರೆ 73 ವರ್ಷಗಳ ಹಿಂದೆ ನಾವು ನಮ್ಮ ಊರುಗಳಲ್ಲೂ ಸಾಕಷ್ಟು ಈ ಥರದ ಕಾರ್ಯಕ್ರಮಕ್ಕೆ ಓಡಾಡಿದವರು. 4-5 ಜನ ಬೆಳಿಗ್ಗೆ ಮನೆಯಿಂದ ಚಹಾ ಕುಡಿದು ಹೊರಟ್ರೆ ಸಂಜೆ ಪುನಃ ಏನಾದ್ರು ಆಹಾರ ಸಿಕ್ಕಬೇಕಾದ್ರೆ ಮನೆಗೆ ಬರಬೇಕು. ಇಡೀ ಒಂದು ದಿನ ಈಗಿನ ಹಾಗೆ ಬೈಕು, ಕಾರು, ರಸ್ತೆ ಯಾವುದೂ ಇಲ್ಲ, ನಡ್ಕೊಂಡೇ ಹೋಗಬೇಕು. ಯಾಕೆಂದರೆ ಡೊನೇಷನ್, ಹಣ ಸಂಗ್ರಹಕ್ಕೋಸ್ಕರ. ಸಂಜೆ 100 ರೂಪಾಯಿ ಸಿಕ್ಕಿತು ಅಂದರೆ ಅದು ದೊಡ್ಡ ಸಂಖ್ಯೆ. ಆ ದಿವಸ ಖುಷಿ, ಇವತ್ತು ಸಂಗ್ರಹ 100 ರೂಪಾಯಿ ಆಯಿತು ಅಂತ. ಈ ಒಂದು ಕಾಲ ಇತ್ತು. ಆದರೆ ಇವತ್ತು 100 ರೂಪಾಯಿ ಅಂದರೆ ಅದು ಏನೂ ಅಲ್ಲ, ಬಿಡಿ ಕಾಸು ಅಂತ ಹೇಳಿದಾಗೆ ಈ ಸ್ಥಿತಿಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ಹಾಗಿದ್ದಾಗ ಆವತ್ತು ಇದಕ್ಕೋಸ್ಕರ ದುಡಿದವರು, ಈ ಶಾರದೋತ್ಸವವನ್ನು ಈ ಹಂತಕ್ಕೆ ತಂದಿರುವವರು, ಇವರೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಣೀಯರು ಮತ್ತು ಶ್ಲಾಘನೀಯರು ಅಂತ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇನ್ನು ಸ್ವಾಭಾವಿಕವಾಗಿ ಆರಂಭದಲ್ಲಿ ಹೇಳಿದರು, ಕರೋನಾ ಬಾಧೆ ಬಂದಿದೆ ಅಂತ. ಕೆಲವು ಸಲ ನಾನೇ ಮನಸ್ಸಿನಲ್ಲಿ ಅಂದ್ಕೊಂಡದ್ದಿದೆ, ಇದು ಶಾಪನೋ ಅಥವಾ ಒಂದು ರೀತಿ ಪುಣ್ಯನೋ ಅಂತ ಅನಿಸುವುದಿದೆ. ಕರೋನಾ ಬಂದದೊಂದು ಪುಣ್ಯವೋ ನಮಗೆ ಬಂದಿರೋದು, ಒಂದು ಸಿಕ್ಕಿದ ಅವಕಾಶನೋ ಅಂತ, ಅಲ್ಲ ಶಾಪನೋ ಅಂತ ಲೆಕ್ಕ ಮಾಡಿದಾಗ ಇದೆರಡೂ ಸರಿ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಒಂದು ಕಾಲದಲ್ಲಿ ಮನುಷ್ಯನ ಮನಸ್ಸಲ್ಲಿ ಹೇಗಿತ್ತಂದರೆ, ಹಣ ಇದ್ದರೆ ನಾನು ಏನು ಬೇಕಿದ್ರೂ ಮಾಡಬಹುದು ಅಂತ ಇತ್ತು. ಒಟ್ಟು ಹಣ ಸಂಗ್ರಹಿಸಬೇಕು, ಹಣ ಸಂಪಾದನೆ ಮಾಡಬೇಕು, ದಾರಿ ಯಾವುದಾದ್ರೂ ಆಗಬಹುದು, ಅದಕ್ಕೆ ನ್ಯಾಯ ನೀತಿ ಯಾವುದೂ ಇಲ್ಲ, ಹಣ ಸಂಪಾದನೆ ಮಾಡಿದರೆ ಹಣ ಎಲ್ಲವನ್ನು ಕೊಡುತ್ತೆ ಅಂತ ಇತ್ತು. ಆದರೆ ಇತ್ತೀಚೆಗೆ ವಾಟ್ಸಪ್ನಲ್ಲೂ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ರೇಡಿಯೋಲ್ಲಿ, ಟಿ ವಿಯಲ್ಲಿ ನೀವು ನೋಡಿರ್ಬೋದು, ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿ ಇದ್ದಂತಹ ಮನುಷ್ಯನ ಹೆಣ ಕೊಂಡು ಹೋಗಲಿಕ್ಕೆ ಜನ ಇರಲಿಲ್ಲ. ಕಡೆಗೆ ಹೆಲ್ತಿನವ್ರು ಯಾರೋ ಕೆಲವೆಲ್ಲ ನೋಡಿದೇವಲ್ಲ, ನೀವು ಎಳ್ಕೊಂಡು ಹೋಗ್ತಾಯಿದ್ರು. ನಾವು ರಸ್ತೆಯಲ್ಲಿ ಮುನ್ಸಿಪಾಲ್ಟಿಯವರು ನಾಯಿಯನ್ನು ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗಿ ಹೊಂಡಕ್ಕೆ ಹಾಕಿ ಬಂದಿದ್ದು ನಾವು ಸಾಕಷ್ಟು ನೋಡಿದ್ದೀವಿ. ಅಂದರೆ ಮನುಷ್ಯನ ಹಣ ಏನು ಮಾಡಿತ್ತು? ಹಾಗಿದ್ದಾಗ ಏನೂ ನಾನು ಮಾಡಬಹುದು ಅಂತ ಮನುಷ್ಯನ ಮನಸ್ಸಿನಲ್ಲಿದ್ದರೆ ಅದು ಸರಿಯಲ್ಲ ಅಂತ ಹೇಳುವಂಥ ಒಂದು ಪುನಃ ಒಂದು ಮರು ಚಿಂತನೆ, ನಮ್ಮನ್ನು ನಾವೇ ಚಿಂತನೆಗೆ ಒಳಪಡಿಸಬೇಕಾದ ಸ್ಥಿತಿಗೆ ನಾವು ಬಂದಿದ್ದೀವ, ಒಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ಸ್ಥಿತಿಗೆ ನಾವು ಕೊರೋನಾ ನಮ್ಮನ್ನು ತಂದಿದ್ದಾವ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಇದರಿಂದಾಗಿ ನಮ್ಮ ತುಂಬ ಜೀವನ ಶೈಲಿಗಳು ಇವತ್ತು ಬದಲಾಗಿದೆ. 3-4 ಸಾವಿರ ಜನ
ಜನರನ್ನು ಸೇರಿಸಿ ಮದುವೆ ಮಾಡ್ತಾ ಇದ್ದೆವು. ಕ್ವಿಂಟಲ್ ಲೆಕ್ಕದಲ್ಲಿ ಕೋಳಿಯ ಮೀನು ತಂದು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಅಥವಾ ಮೆಹಂದಿ ಮಾಡ್ತಾ ಇದ್ದೆವು. ಇವತ್ತೆಲ್ಲ ಹೋಯ್ತದು. ಆದರೆ ಇದು ಎಲ್ಲವೂ ಇಲ್ಲದೆ ಆಗುತ್ತೆ ಅಂತ ಹೇಳೋದು ಇವತ್ತು ಸ್ಪಷ್ಟ ಆಗಿದೆ ನಮಗೆ. ಹಾಗಿದ್ದಾಗ ನಮ್ಮನ್ನೆಲ್ಲವನ್ನೊಂದು ಪುನರಾಲೋಚನೆ ಮಾಡುವ ಹಂತಕ್ಕೆ ಇವತ್ತು ಕೊರೋನಾ ತಂದಿದ ಅಂತ ಒಂದು ಭಾಗ ನಾವು ಆಗಾಗ ಆಲೋಚನೆ ಮಾಡಬೇಕಾಗಿ ಬರುತ್ತೆ. ಯಾಕಂದ್ರೆ ನಾವು ಸಂಘದ ಕಾರ್ಯಕರ್ತರಿಗೆ, ನಾನು ವಿಶೇಷವಾಗಿ ಕಾಸರಗೋಡಿನಲ್ಲಿ ಇರೋದರಿಂದ, ಯಾರಾದರೂ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಕೋವಿಡ್ನ ಕಾರಣಕ್ಕೋಸ್ಕರ ತಕ್ಷಣ ಅಲ್ಲಿನ ಆಸ್ಪತ್ರೆ ಡಾಕ್ಟ್ರು ಫೋನ್ ಮಾಡೋದು ಯಾರಿಗೆ ಅಂದರೆ ಸೇವಾ ಭಾರತಿ ಕಾರ್ಯಾಲಯಕ್ಕೆ. ಏನಪ್ಪ ಅಂತ ಕೇಳಿದರೆ, ಅಣ್ಣ ನಾವು ಇಲ್ಲಿ ಸೋತಿದ್ದೀವಿ, ಒಂದೆರಡು 3 ಜನ ಕಳಿಸಿಕೊಡ್ತೀರಾ ಅಂತ. ಯಾಕೆಂದರೆ ಆ ಹೆಣವನ್ನು ತಗೊಂಡೋಗ್ಲಿಕ್ಕೆ ಮನೆಯವರು ಒಪ್ಪಲ್ಲ. ಮನೆಯವರು ಹೆಣವನ್ನು ತಗೊಂಡು ಹೋಗ್ಲಿಕ್ಕೆ ಒಪ್ಪಲ್ಲ. ಯಾಕೆಂದರೆ ನನಗೆ ಏನಾದ್ರು ನಾಳೆ ತೊಂದರೆ ಆದರೆ ಅಂತ ಸೇವಾ ಭಾರತಿ ಕಾರ್ಯಕರ್ತರು ಇದೆಲ್ಲ ಹಾಕ್ಕೊಂಡು ಹೋಗ್ತಾರೆ. 4-5 ಹೆಣ ನಾವೇ ಸುಟ್ಟು ಅದಕ್ಕೆ ಅಂತ್ಯಕ್ರಿಯೆ ಮಾಡಿದ್ದಿದೆ. ಈ ಹಂತಕ್ಕೆ ಇವತ್ತು ಕೊರೋನಾ ನಮ್ಮನ್ನು ತಂದಿದೆ. ಇತ್ತೀಚೆಗೊಬ್ಬರು ಹಿರಿಯರು ಹೇಳ್ತಾ ಇದ್ದರು, ನಮ್ಮ ಮಂಗಳೂರು ಸುತ್ತಮುತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ವರ್ಷದಲ್ಲಿ ಈ ಜಾತ್ರೆ, ಬ್ರಹ್ಮಕಲಶ, ಇನ್ನು ಮದುವೆಗಳು, ಉಳಿದ ದೈವಕೋಲಗಳು, ಈ ಥರ ಎಲ್ಲ ನೀವು ಲೆಕ್ಕ ಹಾಕಿದರೆ ಸುಮಾರು 400 ಕೋಟಿ ರೂಪಾಯಿಯಷ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಖರ್ಚಾಗ್ತಾ ಇತ್ತಂತೆ. ಅದು ಇವತ್ತೆಲ್ಲ ಹೋಯ್ತದು. ಎಲ್ಲೊಂದು ಕಡೆಯಲ್ಲಿ ಹಣ ಉಳಿದಿರಬೇಕಲ್ಲ. ತುಂಬ ಜನಕ್ಕೆ ಅದನ್ನು ತೊಂದರೆ ಆಗಿದೆ. ಅದಕ್ಕೆ ನಾನು ಶಾಪ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕಂದರೆ ಇವತ್ತು ಶಾಮಿಯಾನದವರಿಗೆ ಕೆಲಸ ಇಲ್ಲ, ಲೈಟ್ ಆ್ಯಂಡ್ ಸೌಂಡ್ನವರಿಗೆ ಕೆಲಸ ಇಲ್ಲ, ಪುರೋಹಿತರಿಗೆ ಕೆಲಸ ಇಲ್ಲ, ದೇವಸ್ಥಾನದಲ್ಲಿ ಆದಾಯ ಇಲ್ಲ. ಹೀಗೆ ನೀವು ಲೆಕ್ಕ ಹಾಕೋದ್ರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ ಹೇಳಿದಾಗೆ ನೇರ ಮತ್ತು ಅಪ್ರತ್ಯಕ್ಷವಾಗಿ ತುಂಬ ಜನಕ್ಕೆ ತೊಂದರೆ ಆಗಿದೆ. ಸತ್ಯನೇ ಅದು. ಆದರೆ ಈ ಥರ ನಮ್ಮ ಜೀವನದಲ್ಲಿ ಒಂದು ಪುನರ್ಚಿಂತನೆಗೆ ಅವಕಾಶ ಅಂತ ಯೋಚನೆ ಮಾಡಿದಾಗ ಕೊರೋನಾ ಒಂದು ರೀತಿಯಲ್ಲಿ ಭಾರತೀಯರಿಗೆ ಒಂದು ರೀತಿ ವರದಾನ ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಜೀವನವನ್ನು ಯಾವ ದಿಕ್ಕಿಗೆ ನಾವು ಒಯ್ಯಬೇಕು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಒಂದು ಪಾಠ ಅಂತ ಅನಿಸ್ತಾ ಇದೆ. ಆ ದೃಷ್ಟಿಯಲ್ಲಿ ಕೊರೋನಾ ಒಂದು ರೀತಿ ನಮ್ಮನ್ನು ಇವತ್ತು ಒಂದು ಹದ ಮಾಡಿದೆ ಅಂತ ಹೇಳ್ತೀವಲ್ಲ, ಒಂದು ಹದ ಮಾಡಿದೆ ಅಂತ ಇವತ್ತು ಅನ್ನಿಸ್ತಾ ಇರೋದು. ಇದರ ಮಧ್ಯದಲ್ಲೂ ತುಂಬ ಅಂಶಗಳು ನಾವು ಯೋಚನೆ ಮಾಡಲಿಕ್ಕಿದೆ. ಇವತ್ತು ಶಾರದಾ ಮಾತೆಯನ್ನು ನಮ್ಮ ಮುಂದಿಟ್ಟಿದ್ದೀವಿ. ನಾವು ಕಾಶ್ಮೀರ ಪುರವಾಸಿನಿ ಅಂತ ಕೇಳಿದ್ದೀವಿ. ನಾವು ಹೇಳ್ತಾ ಇದ್ದೇವೆ ಕಾಶ್ಮೀರ ಪುರವಾಸಿನಿ ಅಂತ. ಕಾಶ್ಮೀರ ನಮ್ಮ ಕೈಯಲ್ಲಿತ್ತ ಅಂತ ಕೇಳಿದಾಗ ಇರಲಿಲ್ಲ. ಆದರೆ ಇತ್ತೀಚೆಗೆ ನಾವು ನೋಡಿರಬಹುದು, ಯಾರೋ ಒಬ್ಬರು ಬಹಳ ದಿಟ್ಟ ನಿರ್ಣಯ ತಗೊಳ್ಳೊಬ್ಬರು ಪ್ರಧಾನಿ ಬಂದರು. ಈ ಎಲ್ಲ ವ್ಯವಸ್ಥೆಗಳು ಹಿಂದೇನೂ ಇತ್ತು, ಈ ಪ್ರಧಾನಿ ಹೊಸದಾಗಿ ತಂದಿರೋದಲ್ಲ. ಅವರ ದೃಢ ನಿರ್ಧಾರದ ಕಾರಣಕ್ಕೋಸ್ಕರ ಇವತ್ತು POK ಹೋಯಿತು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳೋದು ಯಾವುದಿತ್ತು ಅದು ಹೋಯಿತು. ಆ POK ನಮ್ಮ ಕೈಗೆ ಬಂತು. ಹೀಗೆ ಒಂದೊಂದೇ ಬದಲಾವಣೆಗಳು ಇವತ್ತು ಕಾಶ್ಮೀರದಲ್ಲಿ ಬರಲಿಕ್ಕೆ ಆರಂಭ ಆಗಿದೆ. ಎಲ್ಲ ಶಾರದಾ ಮಾತೆಯ ಆಶೀರ್ವಾದದ ಕಾರಣಕ್ಕೋಸ್ಕರ. ಇದನ್ನು ಯೋಚನೆ ಮಾಡಿದಾಗ ಇವತ್ತು ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದೆ, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಒಂದೊಮ್ಮೆ ಹೇಳ್ತಾ ಇದ್ರು 370 ಆರ್ಟಿಕಲ್ ಅಂದರೆ ಅದೇನಾದರೂ ತೆಗೆದು ಹಾಕಿದರೆ ಇಡೀ ದೇಶ ಭಸ್ಮ ಆಗಿಬಿಡಬಹುದು. ಏನಾಯಿತು? ಏನೂ ಆಗಿಲ್ಲ. ಯಾಕೆಂದರೆ ಕಾಶ್ಮೀರದಲ್ಲಿ ಹಿಂದೆ ನಮ್ಮ ಹಿಂದೂ ಪಂಡಿತರನ್ನು ಜೈಲಿಗೆ ಹಾಕಲಿಕ್ಕೋಸ್ಕರ ಆವತ್ತಿನ ಶೇಖ್ ಅಬ್ದುಲ್ ಒಂದು ಕಾನೂನು ಮಾಡಿ ಇಟ್ಟಿದ್ರು. ಯಾವುದನ್ನು ಶಾಂತಿ ಪಾಲನಾ ಒಂದು ಆ್ಯಕ್ಟ್. ಅದು ಆ ಶಾಂತಿ ಪಾಲನಾ ಆ್ಯಕ್ಟ್ ಪ್ರಕಾರ ಹೇಗೆ ಅಂದರೆ, ಯಾರಿಗೆ ಸರ್ಕಾರಕ್ಕೆ ಸಂಶಯ ಬಂದರೆ ಅವನನ್ನು ಹಿಡಿದು ಜೈಲಿನೊಳಗೆ ಹಾಕ್ಬೋದು. ಏನು ಅವನಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಹಿಡಿದು ಒಳಗೆ ಹಾಕ್ಬೋದು. ಇದು ಯಾಕೆ ಅವರು ಮಾಡಿದಂದರೆ, ನಮ್ಮ ಕಾಶ್ಮೀರಿ ಪಂಡಿತರು ಕಾಶ್ಮೀರಕ್ಕೆ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದಾಗ ಹಿಡಿದು ಒಳಗೆ ಹಾಕಲಿಕ್ಕೋಸ್ಕರ ಈ ಒಂದು ಕಾನೂನು ತಂದಿದ್ದರು. ಆದರೆ ಇವತ್ತಿನ ಸರ್ಕಾರ ಅಥವಾ ಇವತ್ತಿನ ಪ್ರಧಾನಿ ಏನು ಮಾಡಿದೆ ಅಂದರೆ, ಶೇಖ್ ಅಬ್ದುಲ್ಲನೇ ಮಾಡಿಟ್ಟಿರುವಂಥ ಕಾನೂನನ್ನು ಇವತ್ತು ಅವರಿಗೋಸ್ಕರ ಎದುರಾಗಿಯೇ ಅದನ್ನು ಇವತ್ತು ಪ್ರಯೋಗ ಮಾಡಿದರು. ಇದೇ ಕಾನೂನು ಪ್ರಕಾರ ಅವರನ್ನೆಲ್ಲ ಹಿಡಿದು ಒಳಗೆ ಹಾಕಿಬಿಟ್ರು. ಸುದ್ದಿ ಇಲ್ಲ, ಎಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈ ಥರದ ಯೋಚನೆ ಮಾಡಿಕೊಂಡು ಕೆಲಸ ಮಾಡುವಂತಹ ಒಂದು ಸರ್ಕಾರ ಅಥವಾ ಒಂದು ನೇತೃತ್ವ ನಮ್ಮಲ್ಲಿದ್ದಾಗ ಇವತ್ತು ಒಂದು ರೀತಿಯಲ್ಲಿ ಶಾರದಾ ಮಾತೆ ಆಶೀರ್ವಾದ ಮತ್ತು ನಮ್ಮ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ನಾವು ಸರಿಯಾದ ದಿಕ್ಕಿನಲ್ಲಿ ಮುಂದೆ ಹೋಗ್ತಾ ಇದ್ದೇವೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪವೇ ದಿವಸಗಳಲ್ಲಿ ಕಾಮನ್ ಸಿವಿಲ್ ಕೋಡ್ ಬರುತ್ತೆ. ಅದು ಏನು ಈಗಲೇ ಬರ್ತಲ್ಲ, ಕಾಮನ್ ಸಿವಿಲ್ ಕೋಡ್ ಬಂದರೆ ಇನ್ನೊಮ್ಮೆ ದೇಶ ಉರಿಯುತ್ತೆ ಅಂತ. ಏನೂ ಆಗೋಲ್ಲ. ಆ ಕಾಮನ್ ಸಿವಿಲ್ ಕೂಡ ಈಗೇನು ಬಂದಿದೆ ಅದೇ ರೀತಿಯಲ್ಲಿ ಬರುತ್ತೆ.
ಈ ಥರ ನಮ್ಮ ದೇಶವನ್ನು ನಮ್ಮ ದೇಶವಾಗಿ, ಇದು ಹಿಂದೂ ದೇಶವಾಗಿ ಉಳಿಸ್ಲಿಕ್ಕೆ ಏನೇನು ಕೆಲಸಗಳಾಗಬೇಕೋ ಅದೆಲ್ಲ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗುತ್ತೆ. ಆದರೆ ಒಂದೇ ಒಂದಂದರೆ ನಾವು ಜನರು ಸತರ್ಕರಾಗಿರಬೇಕು. ನಾವು ಸತರ್ಕರಾಗಿರಬೇಕು ಮತ್ತು ನಿರಂತರವಾಗಿ ಇದು ಯಾರೋ ಪ್ರಧಾನಿ ಮಾಡ್ತಾರೆ, ಯಾವುದೋ ಸರ್ಕಾರ ಮಾಡುತ್ತೆ ಅಂತಲ್ಲ. ನಾನೊಬ್ಬ ಇಲ್ಲಿಯ ಪೌರನಾಗಿ, ನಾನು ಇಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿ ಏನು, ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಸಂಘ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇಂಥ ಅವಕಾಶವನ್ನು ಉಪಯೋಗಿಸುವುದು ಯಾಕೆಂದರೆ ಜನರನ್ನು ನಮ್ಮ ಜವಾಬ್ದಾರಿ ಏನು, ನಾನು ದೇಶಕ್ಕೋಸ್ಕರ ಏನು ಮಾಡ್ಬೋದು, ನನ್ನ ಊರಲ್ಲಿ ನಾನು ಏನು ಮಾಡ್ಬೋದು, ಇದನ್ನು ಯೋಚನೆ ಮಾಡಿ ಅವನನ್ನು ಕೆಲಸಕ್ಕೆ ಹಚ್ಚುವಂಥ ಕೆಲಸವನ್ನು ಇಂಥ ಸಂದರ್ಭದಲ್ಲಿ ನಾವು ಸಂಘದ ಈ ಎಲ್ಲ ಕಾರ್ಯಕ್ರಮದ ಮೂಲಕ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಾವು ನವರಾತ್ರಿಯ ಕೊನೆ ಭಾಗದಲ್ಲಿ ಇವತ್ತು ದಶಮಿಯಲ್ಲಿದ್ದೀವಿ. ನವರಾತ್ರಿಯ 9 ದಿನಗಳಲ್ಲಿ ನಮ್ಗೆ ಗೊತ್ತಿದೆ, ನಾವು 9 ಸ್ವರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡ್ತೀವಿ. ಮೊದಲನೇ 3 ದಿವಸಗಳಲ್ಲಿ 1, 2, 3ನೇ ದಿವಸ ದುರ್ಗೆ ಸ್ವರೂಪದಲ್ಲಿ, ಮತ್ತಿನ 4, 5, 6 ಈ ದಿವಸಗಳನ್ನು ಲಕ್ಷ್ಮಿಯ ಸ್ವರೂಪದಲ್ಲಿ, 7, 8, 9 ಈ 3 ದಿವಸಗಳಲ್ಲಿ ಸರಸ್ವತಿ ಅಥವಾ ಶಾರದೆಯ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ 7ನೇ ದಿವಸ, ನವರಾತ್ರಿ 7ನೇ ದಿವಸ ಏನು ಮಾಡ್ತೀವಿ ಅಂದರೆ, ಶಾಲಾ ಮಕ್ಕಳಿಗೆ ಹಿಂದೆಲ್ಲ ಇತ್ತು, ನಮ್ಮ ಸೆಕ್ಯುಲರ್ ಸಿಸ್ಟಮ್ ಪದ್ಧತಿ ಶಿಕ್ಷಣದಲ್ಲಿ ಬರುವ ಮೊದಲು ಶಾಲೆಗಳಲ್ಲಿ ಪುಸ್ತಕವನ್ನು ತಗೊಂಡೋಗಿ ದೇವಿಯ ಮುಂದೆ ಇಟ್ಟುಕೊಂಡು ಪೂಜೆ ಮಾಡಿ 3ನೇ ದಿವಸ ನಾವು ವಾಪಸ್ ತಗೊಂಡು ಬರೋದು ನಿಮ್ಮ ಹಿರಿಯರಿಗೆ ತುಂಬ ಜನಕ್ಕೆ ನೆನಪಿದೆ. ಶಾಲೆಯಲ್ಲಿ ಪುಸ್ತಕ ಪೂಜೆ ಆಗ್ತಾಯಿತ್ತು. ನಿನ್ನೆ ದಿವಸ ವಿದ್ಯಾರಂಭ, ಶಾರದಾ ಮಾತೆ ಮುಂದೆ ಮಕ್ಕಳನ್ನು ಕರ್ಕೊಂಡೋಗಿ ಅಕ್ಕಿಯಲ್ಲಿ ಬೆರೆಸಿ ಅವರಿಗೆ ವಿದ್ಯಾರಂಭ ಕೊಡುವಂಥದ್ದು. ಅದೇ ನವರಾತ್ರಿಯ 3 ದಿನಗಳು ಶಿಕ್ಷಣದ ಸ್ವರೂಪದಲ್ಲಿ ನಾವು ದೇವಿಯನ್ನು ಪ್ರಾರ್ಥಿಸ್ತೀವಿ. ಆಗ ನಿನ್ನೆನೇ ಇನ್ನೊಂದು ವಿಶೇಷ ಅಂತ ಹೇಳಿದರೆ, 9ನೇ ದಿವಸ ಆಯುಧ ಪೂಜೆನೂ ನಡೆಯುತ್ತೆ. ಆಯುಧ ಪೂಜೆ ಅಂದರೆ ವಾಹನ ಪೂಜೆ ಅಲ್ಲ. ಈಗ ನಾವು ವಾಹನ ಪೂಜೆ ಮಾಡೋದು, ಸ್ಕೂಟ್ರ್ ಕೊಂಡೋಗಿ ತೊಳೆದಿಟ್ಟು ಬಿಡೋದು, ಕಾರ್ ಕೊಂಡೋಗಿ ತೊಳೆದಿಟ್ಟು ಬಿಡೋದು, ಅಲ್ಲಿಗೆ ನಮ್ಮದು ಆಯುಧ ಪೂಜೆ ಮುಗೀತು ಅಂತ. ಅದು ನಿಜವಾದ ಆಯುಧ ಅಲ್ಲ, ಅದು ವಾಹನ ಪೂಜೆ ಅಂತ ಅದಕ್ಕೆ ಹೆಸರೇ ಬದಲಾಗಿ ಬಿಟ್ಟಿದೆ. ಆದರೆ ನಿಜವಾದ ಆಯುಧ ಪೂಜೆ ಯಾವುದಂದರೆ, ನಾವು ಮಹಾಭಾರತದಲ್ಲಿ ಕೇಳುತ್ತೀವಿ, ಪಾಂಡವರು ವನವಾಸಕ್ಕೆ ಹೋಗಬೇಕಿದ್ರೆ ಅವರೆಲ್ಲ ಶಸ್ತ್ರಾಸ್ತ್ರಗಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಒಂದು ಮರದ ಮೇಲೆ ಕಟ್ಟಿ ಇಟ್ಟಿದ್ರಂತೆ. ಬನ್ನಿ ಮರ ಅಂತ ಹಾಗೇನೇ ಇರಬೇಕು ಅಂತ ಕಾಣುತ್ತೆ. ಬನ್ನಿ ಮರದ ಮೇಲೆ ಕಟ್ಟಿ ಇಟ್ಟಿದ್ರು. ಅದಕ್ಕೆ ಇವತ್ತು ಮೈಸೂರಿನಲ್ಲಿ ಬನ್ನಿ ಮರದ ವಿಶೇಷತೆ ಅದೇ ಕಾರಣಕ್ಕೋಸ್ಕರ. ಅಲ್ಲಿಂದ ಆಯುಧವನ್ನೆಲ್ಲ ನಿನ್ನೆ ದಿವಸ ಇಳಿಸಿದ್ರು, ಆಯುಧ ಪೂಜೆ ಮಾಡಿದರು. ಆಯುಧ ಪೂಜೆ ಮಾಡಿ ಮುಂದೇನು, ಆಯುಧ ಯಾಕೆ ಇರೋದು? ಮುಂದೆ ಶತ್ರುಗಳು ಅಥವಾ ವೈರಿಗಳು ಯಾರಿದ್ದಾರೆ ಅವರನ್ನು, ಇದು ಶಸ್ತ್ರ ಪೂಜೆ, ನಮ್ಮ ಆಯುಧ ಪೂಜೆಯ ಉದ್ದೇಶ ಇರೋದು. ಆಗ ನಮಗೆ ಶತ್ರು ಯಾರು ಅಂತ ಗೊತ್ತಿತ್ತು, ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಿತ್ತು, ಅವನ ಊರು ಯಾವುದು ಅಂತ ಗೊತ್ತಿತ್ತು, ಅವನ ಅಡ್ರೆಸ್ ಯಾವುದು ಅಂತ ಗೊತ್ತಿತ್ತು. ಪಾಂಡವರಿಗೆ ಗೊತ್ತಿತ್ತು ಕೌರವರು ಯಾರು, ಎಲ್ಲಿದ್ದಾರೆ ಅಂಥದ್ದು ಏನೆಲ್ಲೂ ಗೊತ್ತಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ, ನಮಗೆ ಸಮಸ್ಯೆ ಏನಂದರೆ ಶತ್ರುಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಾರಾ, ನಮ್ಮ ಪಕ್ಕದ ಮನೆಯಲ್ಲಿದ್ದಾರಾ, ನಮ್ಮ ರಸ್ತೆ ಆಚೆ ಬದಿಯಲ್ಲಿದ್ದಾರಾ ಅಂತ ಯೋಚನೆ ಮಾಡಿದರೆ ಎಲ್ಲ ಕಡೆಯೂ ಶತ್ರುಗಳು ತುಂಬಿದ್ದಾರೆ. ಯಾವ ರೀತಿ ಅಂತ ಅದು ಬೇರೆ ಬೇರೆ, ಒಂದೊಂದು ಊರಲ್ಲೂ ಬೇರೆ ಬೇರೆ ರೀತಿಯಲ್ಲಿ. ಈ ಥರ ಶತ್ರುಗಳು ನಮ್ಮ ತುಂಬ ಸುತ್ತು ಸೇರಿಕೊಂಡಿದ್ದಾಗ ಅವ್ರನ್ನೆಲ್ಲರನ್ನೂ ನಾವು ಇವತ್ತು ಎದುರಿಸಬೇಕಾಗಿದೆ ಅಂದರೆ ಹೋರಾಟ ಮಾಡಬೇಕು ಅಂತ ಅರ್ಥ ಅಲ್ಲ. ನಾವು ಸ್ವಯಂ ಶಕ್ತಿಶಾಲಿಗಳಾದರೆ ಇನ್ನೊಬ್ಬನಿಗೆ ಯಾರೂ ನಮ್ಮ ಮೇಲೆ ಆಕ್ರಮಣ ಮಾಡುವಂಥ ಧೈರ್ಯ ಯಾರಿಗೂ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮೇಲೆ ಆಕ್ರಮಣ ಮಾಡದ ಹಾಗೆ ಆ ರೀತಿಯಲ್ಲಿ ನಾವು ಶಕ್ತಿ ಸಂಪಾದನೆ ಮಾಡಬೇಕು. ಅವರನ್ನು ಮುಟ್ಟಿದರೆ ಜಾಗ್ರತೆ ಅಂತ ಹೇಳೋದು ಉಳಿದವರಿಗೆ ಅನಿಸಬೇಕು. ಅಂತಿದ್ದರೆ ಆ ಹಂತಕ್ಕೆ ನಾವಿರಬೇಕು. ನಾವು ಸಾಮಾನ್ಯ ಊರಲ್ಲಿರೋದು ಆಯನ ಸುದ್ದಿಗೆ ಬೋಡಿಸಿ ಅಂತ ಹೇಳ್ತಾರೆ. ಆಯನ ಸುದ್ದಿಗೆ ಬೋಡಿಸಿ ಅಂತ ಹೇಳಿದ ಅರ್ಥ ಏನು? ಹೋದರೆ ನಿನಗೆ 2 ವಾಪಸ್ ಸಿಗುತ್ತೆ ಅಂತ ಅರ್ಥ, ತಗೊಂಡೋದನ್ನು ಅಲ್ಲದೆ 2 ಈಚೆ ಸಿಗುತ್ತೆ ಅಂತ. ಈ ರೀತಿಯಲ್ಲಿ ನಮ್ಮ ಸಮಾಜ ಇವತ್ತು ಶಕ್ತಿಶಾಲಿ ಆಗಬೇಕು. ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅಥವಾ ಅದರದಾದ ಅದೇ ಭಾಷೆಯಲ್ಲಿ ವಾಪಸ್ ಅವರಿಗೆ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇವತ್ತು ತಯಾರಾಗಬೇಕಾಗಿದೆ. ಸಮಾಜ ತನ್ನಷ್ಟಕ್ಕೆ ಸಮಾಜ ತಯಾರಾಗೋದಿಲ್ಲ. ನಾವೆಲ್ಲರೂ ಸೇರಿದ್ದೇ ಸಮಾಜ.
ಹಾಗಿದ್ದಾಗ ನಾವು ಪ್ರತಿ ಸಂದರ್ಭದಲ್ಲೂ ಯೋಚನೆ ಮಾಡಬೇಕಾಗಿರೋದು ನಮ್ಮ ದೇಶ, ನಮ್ಮ ಸಮಾಜ. ಇದನ್ನು ಯಾವುದೇ ತೊಂದರೆ ಆಗದಾಗೆ, ಯಾವುದೇ ಹಾನಿ ಒಳಪಡದಾಗೆ ಇದನ್ನು ಕೊಂಡೊಯ್ಯುವುದು ಹೇಗೆ? ಅದಕ್ಕಂತ ಈಗಿನ ಪ್ರಧಾನಿ ಹೇಳಿದ್ರು, ಈ ಕೊರೋನಾ ಮಧ್ಯೆಯಲ್ಲಿ ಸ್ವಾವಲಂಬಿ ಭಾರತದ ಬಗ್ಗೆ ಕರೆ ಕೊಟ್ಟರು. ನಮ್ಮ ದೇಶ ಯಾವುದೇ ವಿದೇಶವನ್ನು ನಾವು ವಿದೇಶದ ಮುಂದೆ ಕೈ ಚಾಚುವಲ್ಲ. ನಮ್ಮ ದೇಶ ಸ್ವಾವಲಂಬಿ ಆಗುತ್ತೆ. ಹಾಗೇನು ಇನ್ನೊಂದು ಕೊಟ್ಟರು, ನಮ್ಮ ಸ್ಥಳೀಯ ಲೋಕಲ್ ಫಾರ್ ವೋಕಲ್ ಬಿ ವೋಕಲ್ ಅಂತ ಹೇಳಿದರು. ಯಾವುದಕ್ಕೆ? ಲೋಕಲಿಗೋಸ್ಕರ. ಅಂದರೆ ನಮ್ಮ ಊರಿನಲ್ಲಿರೋ ವಸ್ತುಗಳ ಬಗ್ಗೆ ನಾವು ಮಾತಾಡಲಿಕ್ಕೆ ಶುರು ಮಾಡಬೇಕು ಅಂತ. ಉದಾಹರಣೆಗೆ ನಾವು ಬೇಕರಿಯಿಂದ ಬ್ರೆಡ್ ತರ್ತೀವಿ. ಅದೆಲ್ಲೋ ಒಂದು ಕಡೆಯಿಂದ ಸುತ್ತಿಕೊಂಡು ನಮ್ಮ ಬೇಕರಿ ಬರುತ್ತೆ ಅಂತ ಇಟ್ಟುಕೊಳ್ಳಿ. ಆದರೆ ಈ ಥರದ ಬ್ರೆಡ್ ನಮ್ಮ ಊರಲ್ಲಾಗಿದ್ರೆ ಅದು ನಮಗೆ ಲೋಕಲ್. ಈ ಥರ ನಾವು ನಮ್ಮ ನಮ್ಮ ಸ್ಥಾನೀಯವಾಗಿ ಏನೆಲ್ಲ ತಯಾರಾಗುತ್ತೆ ಅದನ್ನು ಉಪಯೋಗಿಸಿ ನಮ್ಮ ಸ್ಥಾನೀಯರಿಗೆ ಕೈಗೆ ಕೆಲಸ ಸಿಕ್ಕುವ ಹಾಗೆ ಮಾಡಿ, ಹಾಗೆಯೇ ವಿದೇಶದ ಚೈನಾ ಇರ್ಬೋದು, ಅಮೇರಿಕ ಇರ್ಬೋದು, ಅಥವಾ ಯಾವುದೇ ದೇಶದ ವಸ್ತುಗಳನ್ನು ಬಹಿಷ್ಕರಿಸಿ ನಮ್ಮ ದೇಶದ ಉತ್ಪಾದನೆಗೆ ಉತ್ತೇಜನ ಕೊಡಿ. ಈ ಮೂಲಕ ಇಲ್ಲಿನ ಎಲ್ಲ ತರುಣರಿಗೂ ಅವರ ಕೈಗೆ ಕೆಲಸ ಸಿಕ್ಕುವ ಹಾಗೆ ಮಾಡಿ ದೇಶ ಬಲಿಷ್ಠ ಆಗುತ್ತೆ. ಈ ಒಂದು ಕರೆ ಈಗಿನ ಪ್ರಧಾನಿಯವರು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರಬೇಕಿದ್ರೆ, ನಾವೊಂದು ಬಲಿಷ್ಠ ಸಮಾಜ ಆಗಬೇಕಿದ್ರೆ ಈ ಕೂತ ನಮ್ಮ ಜವಾಬ್ದಾರಿ ಬಹಳ ತುಂಬ ಇದೆ. ಅದನ್ನು ನಾವು ನಿಭಾಯಿಸಿದಾಗ ನಮ್ಮ ಸಮಾಜ ಯಾವಾಗಲೂ ಬಲಿಷ್ಠವಾಗಿರುತ್ತೆ, ಸಮೃದ್ಧವಾಗಿರುತ್ತೆ. ದೇಶ ಪರಮವೈಭವ ಸ್ಥಿತಿಗೆ ನಾವು ಈ ಪ್ರಾರ್ಥನೆಯಲ್ಲಿ ಕೊನೆಗೆ ಹೇಳಿದೆ, ಪರಮವೈಭವನ್ನೇ ತುಮೇ ತತ್ಸುರಾಷ್ಟ್ರಂ ಅಂತ. ನಾವೇನು ರಾಮರಾಜ್ಯದ ಕಲ್ಪನೆ, ನಾವು ಗ್ರಾಮರಾಜ್ಯದ ಕಲ್ಪನೆ, ಯಾವುದೆಲ್ಲ ಕಲ್ಪನೆ ಇಟ್ಟುಕೊಂಡಿದ್ದೀವಿ, ಆ ಕಲ್ಪನೆಗೆ ನಮ್ಮ ದೇಶವನ್ನು ಕೊಂಡೊಯ್ಯೋದಕ್ಕೆ ಯಾವ ಕಷ್ಟವೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಆಗೇ ಆಗುತ್ತೆ. ಆ ವಿಶ್ವಾಸಂತೂ ಸಂಘಕ್ಕೆ ಇದ್ದೇ ಇದೆ. ಇವತ್ತೆಲ್ಲ ನಾಳೆ ನಾವು ಪರಮವೈಭವ ಹಂತಕ್ಕೆ ಮುಟ್ಟುತ್ತೇವೆ. ಆದರೆ ಇಡೀ ಹಿಂದೂ ಸಮಾಜ ಇದಕ್ಕೆ ಹೋಗೊಡಬೇಕು ಮತ್ತು ಎದ್ದೇಳಬೇಕು ಮತ್ತು ತನ್ನ ಜವಾಬ್ದಾರಿಯನ್ನು ಅಂತ ನಿಭಾಯಿಸುವಂತಹ ಒಂದು ಸ್ಥಿತಿಗೆ ನಮ್ಮ ಸಮಾಜವನ್ನು ಎದ್ದು ನಿಲ್ಲಿಸುವಂಥ ಕೆಲಸ ಈ ಸೇರಿದ ನಾವು ಮಾಡಬೇಕು. ಈ ನಮ್ಮ ಎಲ್ಲ ಕೆಲಸಗಳಿಗೆ ಶಾರದಾ ಮಾತೆ ನಿರಂತರ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಆ ವಿಶ್ವಾಸ ನಮ್ಮ ಮನಸ್ಸಲ್ಲಿ ನಿರಂತರವಾಗಿ ಇರಬೇಕು. ಹಾಗೆ ಶಾರದಾ ಮಾತೆ ಆಶೀರ್ವಾದವನ್ನು ನಿತ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ಶಿರದಲ್ಲಿ ಇಟ್ಟುಕೊಂಡು ನಾವು ಕೆಲಸದಲ್ಲಿ ಮುನ್ನಡೆಯೋಣ. ನಮ್ಮ ದೇಶ ಇವತ್ತಲ್ಲ ನಾಳೆ ನಮ್ಮ ಸಮಾಜ ಮತ್ತು ನಮ್ಮ ದೇಶ ಇನ್ನೊಮ್ಮೆ ವಿಶ್ವದಲ್ಲಿ ಗುರು ಆಗುತ್ತೆ. ಆ ಬಗ್ಗೆ ಯಾರಿಗೂ ಸಂಶಯ ಬೇಡ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಆಗ ಹೇಳಿದಾಗೆ ಆಜ್ಞೆ ಕೊಟ್ಟಾಗ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕು. ಪ್ರಧಾನ್ ಸಂಘ ದಕ್ಷ ಎಲ್ಲರೂ ನೇರವಾಗಿ ನಿಂತುಕೊಳ್ಳಿ. ರಮ ಸಾವಧಾನ್ ಸಂಘ ದಕ್ಷ ಧ್ವಜ ಪ್ರಣಾಮ್ 1 2 3. ಸಂಘ ಕಿರ ಓಂ ವೃತ ಉಪವಿಶ. ಈಗಾಗಲೇ ತಿಳಿಸಿದಂತೆ ಉಳ್ಳಾಲದ ನಮ್ಮ ಹಿರಿಯರು ನಡೆಸಿಕೊಟ್ಟಂಥ ಈ ಒಂದು ದಾರಿಯಲ್ಲಿ ನಾವು ಮುನ್ನಡೆದು 73 ವರ್ಷಗಳನ್ನು ತಲುಪಿದ್ದೇವೆ. ಈ ಒಂದು ಉತ್ಸವ ಈ ವರ್ಷ ಸ್ವಲ್ಪ ಸರ್ಕಾರದ ನೀತಿಯಿಂದಾಗಿ ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಿಮ್ಮ ಉತ್ಸಾಹ ಮತ್ತು ಬೆಂಬಲದಿಂದ ಆದಷ್ಟು ನಮ್ಮ ಉತ್ಸವ ಸಮಿತಿ ಈ ಒಂದು ಸರ್ಕಾರದ ನೀತಿಯನ್ನು ಅನುಸರಿಸಿಕೊಂಡು ಈ ಒಂದು 73ನೇ ವರ್ಷದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೆ. ವರ್ಷಂಪ್ರತಿ ತಾವೆಲ್ಲರೂ ಗಮನಿಸಿದಂತೆ ಈ ಉತ್ಸವದ ಶೋಭೆಗಾಗಿ ಅನೇಕ ಸಂಘ ಸಂಸ್ಥೆಗಳು, ತಂಡಗಳು ವೈಯಕ್ತಿಕವಾಗಿ ಬಹಳಷ್ಟು ಜನ ಇದಕ್ಕೆ ಶೋಭೆ ಇದ್ದರೂ ಕೂಡ ಅವರನ್ನೆಲ್ಲ ಒಂದು ಕ್ಷಣ ಸ್ಮರಿಸುವ ಮೂಲಕ ಅವರು ಮುಂದಿನ ವರ್ಷ ಈ ಹಿಂದೆ ಹೇಗೆ ನಮಗೆ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಮುಂದಕ್ಕೂ ಅವರ ಸಹಕಾರ ಸಿಗಲಿ ಎನ್ನುವ ಒಂದು ಆಶೆಯಿಂದ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ ಟ್ಯಾಬ್ಲೋ ಮಾಡುವವರು ಮತ್ತು ದಾರಿದೀಪವನ್ನು ನಡೆಸಿಕೊಟ್ಟವರು, ಸುಡುಮದ್ದು ಸಿಡಿಸಿದವರು, ಹಾಗೆಯೇ ಸ್ವಾಗತ ಕಮಾನುಗಳನ್ನು ಅಲ್ಲಲ್ಲಿ ಮಾಡಿ ದೇವಿಯನ್ನು ಸ್ವಾಗತಿಸಿದವರು, ಹಾಗೆಯೇ ಬಂದ ಭಕ್ತಾದಿಗಳಿಗೆ ಪಾನೀಯದ ವ್ಯವಸ್ಥೆಯನ್ನು ಅನೇಕರು ಮಾಡ್ತಾಯಿದ್ರು.
ಕಲಾ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಅನೇಕ ತಂಡಗಳು ನಮಗೆ ಬೆಂಬಲ ಕೊಟ್ಟಿವೆ. ಈ ಬಾರಿ ಕೇವಲ ಭಜನಾ ತಂಡಗಳು ಮಾತ್ರ ನಮ್ಮೊಂದಿಗೆ ಭಾಗವಹಿಸಿವೆ. ಆದ್ದರಿಂದ ಆ ಕಲಾ ತಂಡಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಇದಲ್ಲದೆ ನಮಗೆ ವಾಲಗ ಸೇವೆಯನ್ನು ನಿರಂತರ ನಡೆಸಿಕೊಂಡು ಬಂದಿರುವಂತಹ ಶ್ರೀಯುತ ವಿಶ್ವನಾಥ್ ಮತ್ತು ಬಳಗದವರಿಗೆ, ಹಾಗೆಯೇ ದೀಪಾಲಂಕಾರ ಮಾಡಿದಂತಹ ಶ್ರೀಯುತ ಶಾರದಾ ಎಲೆಕ್ಟ್ರಿಕಲ್ಸ್ ಮತ್ತು ಅಭಿನಾ ಎಲೆಕ್ಟ್ರಿಕಲ್ಸ್ ಇವರು ಕೂಡ ತಮ್ಮ ಸೇವೆಯನ್ನು ನಿರಂತರ ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ದೇವಿಯ ಒಂದು ಶಾರದಾ ವಿಸರ್ಜನೆಗೆ ದೋಣಿಯನ್ನು ಒದಗಿಸಿಕೊಂಡು ಬರ್ತಾ ಇರುವವರು ಸನ್ಮಾನ್ಯ ರಾಘವ ಪುತ್ರನವರು, ಅವರನ್ನು ಕೂಡ ಈ ಸಂದರ್ಭ ಸ್ಮರಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ದೇವಿಯ ಮೆರವಣಿಗೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಶಾರದಾ ನಿಕೇತನದಿಂದ ಹೊರಟು ಇಡೀ ಊರು ಪ್ರದಕ್ಷಿಣೆ ಬಂದು ಇಲ್ಲಿ ತಲುಪಬೇಕಾದ್ರೆ ಅನೇಕ ಯುವಕರು ಇದನ್ನು ಹೊತ್ತುಕೊಂಡು ತಿರುಗುವಂಥದ್ದು ಇಲ್ಲಿಯ ಒಂದು ವಿಶೇಷ. ಇಷ್ಟು ಭಾರವಾದಂತಹ ವಿಗ್ರಹ ಮತ್ತು ಅಷ್ಟು ಭಾರವಾದ ಪೀಠವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ಕೆಲಸವನ್ನು ಮಾಡಿದಂತಹ ಎಲ್ಲ ಯುವಕರಿಗೆ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಶಾರದಾ ಕಟ್ಟೆ ಇಲ್ಲಿ ನಿರ್ಮಿಸಿದವರು ಮಾರುತಿ ಕ್ರಿಕೆಟರ್ಸ್, ಅವರಿಗೂ ಕೂಡ ನನ್ನ ಅಭಿನಂದನೆಗಳು. ಇದಲ್ಲದೆ ಶಿವಾಜಿ ಜೀವರಕ್ಷಕ ದಳ, ಹಾಗೆಯೇ ಶಿವಾಜಿ ಈಜುಗಾರರ ಸಂಘ, ಅಲ್ಲದೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಮತ್ತು ಉಳ್ಳಾಲ ಮೊಗವೀರ ಸಂಘದ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕಳೆದ 73 ವರ್ಷಗಳಿಂದ ನಿರಂತರವಾಗಿ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಮಾತ್ರವಲ್ಲ, ಈ ಉಳ್ಳಾಲ ವಲಯದ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಕೂಡ ನಮಗೆ ಬೆಂಬಲವನ್ನು ನೀಡ್ತಾ ಬಂದಿದೆ. ಹಾಗೆಯೇ ವಿವಿಧ ಭಜನಾ ತಂಡಗಳು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದೆ. ಅವರೆಲ್ಲರಿಗೂ ಕೂಡ ನಾವು ಶಾರದಾ ಮಾತೆಯನ್ನು ಅನುಗ್ರಹವನ್ನು ಅವರಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ಈ ಸ್ಮರಣಾರ್ಥ ಸೇವೆಗಳನ್ನು ಅನೇಕ ಬಂಧುಗಳು ನಮಗೆ ಕೊಡ್ತಾ ಬಂದಿದ್ದಾರೆ. ಅನೇಕ ಮಂದಿ ಪ್ರೋತ್ಸಾಹಕರಾಗಿ ಧನ ಸಹಾಯದ ರೂಪದಲ್ಲಿ ಕೊಡ್ತಾ ಬರ್ತಾರೆ ನಿರಂತರವಾಗಿ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವರ್ಷಂಪ್ರತಿ ಹೊಸ ಯುವಕರು ನಮ್ಮ ಈ ಉತ್ಸವ ಸಮಿತಿಗೆ ಒಂದು ಸೇವಾ ಕಾರ್ಯಕರ್ತರಾಗಿ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತದ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಸರ್ಕಾರದ ನೀತಿಯ ಪಾಲನೆಯ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಈ ಪೆಂಡಾಲಿಗೆ ಬಂದು ನಮ್ಮ ಒಂದು ಸ್ಮರಣಿಕೆಯನ್ನು ಪ್ರೀತಿಯ ದ್ಯೋತಕವಾಗಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು ಈ ಪೆಂಡಾಲ್ ನಿರ್ಮಿಸಿಕೊಟ್ಟಿದ್ದಾರೆ. ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಈ ಒಂದು ಉತ್ಸವದ ಯಶಸ್ಸಿನಲ್ಲಿ ಸಹಭಾಗಿಗಳಾಗಿದ್ದಾರೆ. ಹಾಗೆಯೇ ಈ ಶಾರದಾ ಮಾತೆ ನಮ್ಮ ಕಣ್ಣ ಮುಂದೆ ಇನ್ನಷ್ಟು ಅನ್ನುವಂತೆ ಅದನ್ನು ಅಲಂಕಾರ ಮಾಡ್ತಾ ಇರುವವರು ಶ್ರೀಯುತ ಅನಿಲ್ ಪೈ ಮತ್ತು ಬಳಗ, ಮತ್ತು ಆ ವಿಗ್ರಹವನ್ನು ಮಾಡಿಕೊಟ್ಟವರು ಉಮೇಶ್ ಬೋಳಾರವರು. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದೀರಾ, ನಿಮ್ಮ ನಿರಂತರ ಬೆಂಬಲ ಈ ಒಂದು ಉತ್ಸವಕ್ಕೆ ಇರಲಿ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮ ವಿವಿಧ ಮಾಧ್ಯಮಗಳ ಮೂಲಕ ಪ್ರಸಾರ ಆಗಬೇಕಿದ್ರೆ ಇವತ್ತು ಸನ್ಮಾನ್ಯ ಹೊಸ ಕುರಲ್ ಟಿವಿಯವರು ಅವರು ಹಾಗೆಯೇ ಫೋಟೋಗ್ರಾಫರ್ಸ್ ಇದ್ದಾರೆ, ಅವರ ಹೆಸರು ಗೊತ್ತಿಲ್ಲ ಒಬ್ಬರು. ಹಾಗೆಯೇ ದೇವಿಗೆ ಹರಿಕೆಯ ಸೀರೆಯನ್ನು ಕೊಡುವ ಮೂಲಕ ಅನೇಕ ಮಂದಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ರಾಘವ ಪುತ್ರನವರು ಬಂದಿದ್ದಾರೆ. ಈ ಒಂದು ಶಾರದಾ ಮಾತೆಯ ವಿಗ್ರಹವನ್ನು ಅವರ ದೋಣಿಯ ಮೂಲಕ ವಿಸರ್ಜನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿ ವೇದಿಕೆಗೆ ಬಂದು ಅತಿಥಿಯವರಿಂದ ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ, ಅವರ ಒಂದು ಸೇವೆ ನಿರಂತರವಾಗಿ ಆ ತಾಯಿಗೆ ಸಿಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅವರ ಇಡೀ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಅವರಿಗೆ ಈ ಒಂದು ಕಿರು ಕಾಣಿಕೆಯನ್ನು, ನಮ್ಮ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಪೆಂಡಾಲನ್ನು ನೀಡಿದವರು ಹಳೆಯ ವಿದ್ಯಾರ್ಥಿ ಸಂಘ ಉಳ್ಳಾಲ ಮೊಗವೀರ ಹಳೆ ವಿದ್ಯಾರ್ಥಿ ಸಂಘದ ಪ್ರಮುಖರು ಇದ್ದರೆ ಬಂದು ದಯವಿಟ್ಟು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶಾರದೆಯ ಪೀಠವನ್ನು ನಿರ್ಮಿಸಿದವರು ಮಾರುತಿ ಕ್ರಿಕೆಟರ್ಸ್ ಮೊಗವೀರಪಟ್ಟಣ, ಅದರ ಪ್ರಮುಖರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ದಯವಿಟ್ಟು ನಮ್ಮ ಆರಕ್ಷಕ ಠಾಣೆಯ ಹಿರಿಯ ಅಧಿಕಾರಿಗಳು ಯಾರಾದರೂ ಒಬ್ಬರು ಬಂದು ನಮ್ಮ ಈ ಒಂದು ಸ್ಮರಣಿಕೆಯನ್ನು ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆರಕ್ಷಕ ಠಾಣೆಯ ಹಿರಿಯ ಅಧಿಕಾರಿಗಳು. ಹಾಗೆಯೇ ದೇವರ ಪೀಠವನ್ನು ಹೊರುವಂಥ ತಂಡದ ಪ್ರಮುಖರು ಎಲ್ಲರೂ ಒಮ್ಮೆ ಬಂದು ಅತಿಥಿಗಳಿಂದ ಈ ಒಂದು ಸ್ಮರಣಿಕೆಯನ್ನು ಒಟ್ಟಾಗಿ ಬನ್ನಿ. ನಿಮ್ಮ ಒಂದು ಅದ್ಭುತವಾದಂಥ ಒಂದು ಕೆಲಸ ಹೆಗಲ ಮೇಲೆ ಹೊತ್ತುಕೊಂಡು ಈ ಒಂದು ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಕಳೆದ ಅನೇಕ ವರ್ಷಗಳಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಮಾತೆ ಇನ್ನಷ್ಟು ಆರೋಗ್ಯ, ಶಕ್ತಿ ಮತ್ತು ದೇವಿಯ ಮೇಲೆ ಭಕ್ತಿ, ಅವರ ಮಾಡುವಂಥ ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ದೇವರ ಕೃಪೆ ಇರಲಿ ಎನ್ನುವಂಥ ಹಾರೈಕೆಯೊಂದಿಗೆ ಈ ಒಂದು ಶಾರದೆಯ ಪ್ರಸಾದವನ್ನು ನೀಡ್ತಾ ಇದ್ದೇವೆ. 4 ತಂಡದವರು ಯಾರು ಪ್ರಮುಖರಿದ್ದಾರೆ, ದಯವಿಟ್ಟು ಆ ಹುಲಿ ವೇಷದ ತಂಡದ ಪ್ರಮುಖರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಆರಕ್ಷಕ ಠಾಣೆಯ ಹಿರಿಯ ಅಧಿಕಾರಿಗಳು ನಮ್ಮೊಂದಿಗೆ ಬಂದಿದ್ದಾರೆ. ಅವರ ಪೂರ್ಣ ಸಹಕಾರ ಈ ಒಂದು ಉತ್ಸವದ ಯಶಸ್ಸಿನಲ್ಲಿ ನಮಗೆ ಒದಗಿ ಬಂದಿದೆ. ದಯವಿಟ್ಟು ಅವರಿಗೆ ಇನ್ನಷ್ಟು ಮಾತೆಯ ಅನುಗ್ರಹ ಸಿಗಲಿ. ಅವರ ಇಡೀ ತಂಡಕ್ಕೆ, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಅನಿಲ್ ಪೈ ಅವರು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ದಯವಿಟ್ಟು 1 ನಿಮಿಷ ವಿರಾಮ ಮಾಡಿಕೊಂಡು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದ್ಯಾವುದು ಶಾರದಾ ಹುಲಿಯ? ಹಾಗೆಯೇ ಇನ್ನೂ ಯಾರ್ದಾದ್ರೂ ಹುಲಿ ವೇಷದವರು, ದುರ್ಗಾ ಫ್ರೆಂಡ್ಸ್ ಉಳ್ಳಾಲ ಬನ್ನಿ. ದುರ್ಗಾ ಫ್ರೆಂಡ್ಸ್ ಉಳ್ಳಾಲ. ವ್ಯಾಘ್ರ ಹುಲಿಯವರಿದ್ದಾರಾ? ಆನಂದ ಬಳಗದವರಿದ್ದರೆ ಬನ್ನಿ. ಇದು ವ್ಯಾಘ್ರ. ಅಂಚೆ ಯಾರು? ಆನಂದ ಬಳಗ ಬನ್ನಿ. ಅನಿಲ್ ಪೈ ಪರವಾಗಿ ಇದು ಯಾರು? ಅವರ ಅನಿಲ್ ಪೈ ಅವರ ಪರವಾಗಿ ನಿಮ್ಮ ಹೆಸರು? ಗೌರವ್, ಮಾಸ್ಟರ್ ಗೌರವ್ ಸ್ವೀಕರಿಸಿದ್ದಾರೆ. ಶಾರದಾ ಎಲೆಕ್ಟ್ರಿಕಲ್ಸ್ ಸೌಂಡ್ ಸಿಸ್ಟಮ್ಸ್ ರಾಕೇಶ್. ಹಾಗೆಯೇ ಅವಿನಾ ಎಲೆಕ್ಟ್ರಿಕಲ್ಸ್ ಇವರ ಉಮಾನಾಥ್. ದಯವಿಟ್ಟು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಲಿಕ್ಕೆ ಉಮಾನಾಥ್ ಅವರು ಬರ್ತಾ ಇದ್ದಾರೆ. ಆಯ್ತಲ್ಲ, ಇವರು ಬಂದ ಮಾರುತಿ ಅವರೆಲ್ಲ ಬಂದ್ರಲ್ಲ, ಅದು ಬಂತಲ್ಲ. ಮಾರುತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದವರು ಬಂದ್ರ. ಕೊನೆಯದಾಗಿ ಹುಲಿ ವೇಷಧಾರಿಗಳು ಒಮ್ಮೆ ತಮ್ಮ ಪ್ರದರ್ಶನವನ್ನು ಈ ತಾಯಿಯ ಎದುರು ಎಲ್ಲ ಹುಲಿಗಳು ಒಟ್ಟಿಗೆ ಬಂದು ನಮ್ಮ ಅತಿಥಿಗಳ ಮನಸ್ಸನ್ನು ಸೂರೆಗೊಳ್ಳುವ ರೀತಿಯಲ್ಲಿ ನಿಮ್ಮ ಪ್ರದರ್ಶನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.